ತುಳುನಾಡಿನ ಆಚರಣೆಯೆಂದ ಕೂಡಲೇ ಅದರಲ್ಲಿನ ಕ್ರಮ ನಿಲುವುಗಳು ಒಂದಷ್ಟು ಭಿನ್ನ ಹಾಗೂ ವಿಶೇಷತೆಯಿಂದಲೇ ಕೂಡಿರುತ್ತದೆ. ಪಂಚಭೂತಗಳನ್ನು ವಿವಿಧ ರೀತಿಯಿಂದ ವಿಶೇಷವಾಗಿ ಆಚರಿಸುವುದು ತುಳುನಾಡಿನ ವಾಡಿಕೆ. ನಮ್ಮ ತುಳುನಾಡಿನಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನಮಾನವಿದ್ದು, ಭೂಮಿಯನ್ನ ಹೆಣ್ಣು ಎಂದು ಸಂಕಲ್ಪಿಸಿ ಭೂತಾಯಿಯ ಋತುಸ್ರಾವವನ್ನು ಸಂಭ್ರಮಿಸುವುದು ಇಲ್ಲಿನ ವಿಶೇಷ ಆಚರಣೆಗಳಲ್ಲಿ ಒಂದಾಗಿದೆ. 3 ದಿನಗಳ ಕಾಲ ಆಚರಿಸುವ ಈ ಆಚರಣೆಯ ಸಂದರ್ಭದಲ್ಲಿ ಪ್ರಕೃತಿಗೆ ಯಾವ ರೀತಿಯಲ್ಲೂ ಹಾನಿ ಮಾಡಬಾರದೆಂಬ ನಿಷೇಧವೂ ಇದೆ. ಮನೆ ಹುಡುಗಿ ದೊಡ್ಡವಳದಳೆಂದು ಮನೆಯವರೆಲ್ಲ ಸಂಭ್ರಮಿಸುವುದು, ಮದುಮಗಳಾಗಿ ಮದುವೆ ಮಾಡಿಸಿ ಊರವರನ್ನೆಲ್ಲ ಕರೆದು ಪುಟ್ಟ ಮಕ್ಕಳಿಗೆ ಸೀರೆ ಉಡಿಸಿ ಮದುವೆ ಮಾಡುವುದು ತುಳುನಾಡಿನ ವಾಡಿಕೆ. ಕುಡಿಯಲು ಎಳನೀರು ಕೊಟ್ಟು ತಂಪು ಮಾಡಿ ಪ್ರೀತಿ ಪಾತ್ರರಿಂದ ಸಿಹಿ ತಿಂಡಿ ನೀಡಿ ಬಾಯಿ ಸಿಹಿ ಮಾಡಿ ಮತ್ತೆ ಅರಶಿನ ಕುಂಕುಮ, ತಲೆಗೆ ತೆಂಗಿನ ಎಣ್ಣೆ, ಸ್ನಾನದ ನೀರಿಗೆ ಹಲಸಿನ ಎಲೆ, ಮಾವಿನ ಎಲೆ ಹಾಕಿ ಸ್ನಾನ ಮಾಡಿಸಿ ಹೊಸ ಬಳೆ ಹೊಸ ಬಟ್ಟೆ ಹಾಕಿಸಿ ಮದುಮಗಳಾಗಿ ಮಾಡುವುದೆಂದ್ರೆ ಮನೆ ಮಂದಿಗೆಲ್ಲ ಅದೇನು ಖುಷಿಯೋ ಖುಷಿ. ಮನೆ ಹುಡುಗಿ ದೊಡ್ಡವಳಾದಳು ಎಂದ್ರೆ ಸೃಷ್ಟಿಸುವ ಕಾರ್ಯಕ್ಕೆ ಅನುವಾದಳು ಎಂಬರ್ಥ. ಅದೇ ಖುಷಿಯನ್ನ ಪ್ರಕೃತಿಯ ಭೂಮಾತೆಯಲ್ಲೂ ನೋಡುವಂತಹ ತುಳುವರ ವಿಶೇಷ ಆಚರಣೆಯೇ ಕೆಟ್ಟಸ. ವರ್ಷದಲ್ಲೊಮ್ಮೆ ಭೂಮಿಯು ಮುಟ್ಟಾಗುತ್ತಾಳೆ ಎಂಬ ಪ್ರತೀತಿ ತುಳುವರದಾಗಿದ್ದು, ಜಗದಲ್ಲಾಗುವ ಹಗಲು ರಾತ್ರಿ, ಋತು, ಬಿಸಿಲು, ಮಳೆ, ಚಳಿ ಹಾಗೆಯೇ ಹುಣ್ಣಿಮೆ, ಅಮಾವಾಸ್ಯೆಗಳು ನಮ್ಮ ಬಾಹ್ಯ ಅನುಭವಕ್ಕೆ ಬರುವಂತಹುದು. ಆದರೆ ಸಂಕ್ರಮಣ, ಉತ್ತರಾಯಣಗಳು ನಮ್ಮ ಯೋಚನೆಗೆ ನಿಲುಕದ್ದು. ಅದೇ ಪ್ರಕೃತಿಯ ಋತುಚಕ್ರ. ಈ ವ್ಯತ್ಯಯಗಳ ಕಾಲವನ್ನೇ ತುಳುವರು ಒಂದೊಂದು ಆಚರಣೆಯ ರೂಪದಲ್ಲಿ ಆರಾಧಿಸುತ್ತಿರುವುದು. ಕೆಟ್ಟಸ ಆಚರಣೆಯ ಸಂದರ್ಭದಲ್ಲೂ ಮರಗಳಲ್ಲಿ ಹೂ ಬಿಡುವುದು ಸೇರಿದಂತೆ ಪ್ರಕೃತಿಯ ವಿಶೇಷ ಬದಲಾವಣೆ ಕಂಡುಬರುತ್ತದೆ. ಪವಿತ್ರ ಮಾತೆ ಅಂತೇಳಿ ನಮ್ಮ ತಾಯಿ ಇದ್ದಾಗೆ ಹೆಂಗಸರು ಹೇಗೆ ಮುಟ್ಟಾಗ್ತಾರಲ್ಲ, ಅದೇ ರೀತಿ ಭೂಮಿ ತಾಯಿ ವರ್ಷಕ್ಕೊಮ್ಮೆ ಮುಟ್ಟಾಗುವುದು ಅಂತ ಹೇಳ್ತಾರೆ. ಇದಾಗ ಇವತ್ತಿನ ದಿನ ಕೆಡ್ಡಸ ದಿವಸ ಭೂಮಿಯನ್ನು ಅಗೆಯುವುದು ಹಾಗೇನಂದ್ರೆ ಮಾಡಬಹುದು, ಹಾಗೆಲ್ಲ ಮಾಡಬಾರ್ದು. ಸೌದೆ ಎಲ್ಲ ತುಂಡು ಮಾಡಬಾರ್ದು. ಮೊದಲಿನ ಪದ್ಧತಿಯಲ್ಲಿ ಹಾಗೆ ಮತ್ತೆ ಹೆಂಗಸರೆಲ್ಲ ಮೊದಲಲ್ಲಿ ಹೇಳ್ತಾರೆ ಬೇಟೆಗೆ ಹೋಗ್ತಾರೆ ಅಂತೇಳಿ, ಗಂಡಸರು ಹೋಗ್ಬಾರ್ದು. ಈ ಸರ್ತಿ ಕೆಡ್ಡಸ ದಿವಸ ಹೆಂಗಸರು ಬೇಟೆಗೆ ಹೋಗುದು, ಮಾಂಸ ಎಲ್ಲ ಪದಾರ್ಥ. ಕೆಡ್ಡಸ ಅಂದ್ರೆ ಕನ್ನಡದಲ್ಲಿ ನೆಲ ಅಗೆಯುವುದು, ನಿಷೇಧ ಎನ್ನುವ ಅರ್ಥವನ್ನ ಕೊಡುತ್ತದೆ. ಸಾಮಾನ್ಯವಾಗಿ 3 ಅಥವಾ 4 ದಿವಸ ಇದರ ಆಚರಣೆ ಇರುತ್ತದೆ. ಮಕರ ಮಾಸದ 27ನೇ ದಿನ ಸಂಜೆಯಿಂದ ಕುಂಭ ಸಂಕ್ರಮಣದವರೆಗೆ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ನಡೆಯುವ ಈ 3 ದಿನದ ಆಚರಣೆಯಲ್ಲಿ ಮೊದಲ ದಿನ ಮೊದಲ ಕೆಡ್ಡಸ, ಮರುದಿನ ನಡು ಕೆಡ್ಡಸ, 3ನೆಯ ದಿನ ಕಡೆ ಕೆಡ್ಡಸ. ಈ ಸಮಯಕ್ಕೆ ಮಳೆ ಸರಿದು ಫಲ ಗಾಳಿ ಬೀಸುತ್ತಿರುತ್ತದೆ. ಮಾವು, ಗೇರು, ಹಲಸುಗಳೆಲ್ಲ ಎಳೆ ಕಾಯಿ ಬಿಟ್ಟು ತೆನಿಗೆ ಸಜ್ಜಾಗಿರುತ್ತದೆ. ಈ ಬೆಳವಣಿಗೆ ಭೂತಾಯಿ ಋತುಮತಿಯಾದ ಕಾರಣಕ್ಕೆ ಎನ್ನುವ ನಂಬಿಕೆಯ ಹಿನ್ನೆಲೆಯಲ್ಲೇ ಕೆಡ್ಡಸ ಎನ್ನುವ ಆಚರಣೆ ತುಳುನಾಡಿನಲ್ಲಿ ನಡೆದು ಬಂದಿದೆ. ಪ್ರತಿ ಮನೆಯ ತುಳಸಿ ಕಟ್ಟೆಯ ಎದುರು ಗೋಮಯದಿಂದ ಶುದ್ಧಗೊಳಿಸಿ ಕ್ರಮವಾಗಿ ಮಾವಿನ ಎಲೆ, ಹಲಸಿನ ಎಲೆ, ಎಣ್ಣೆ, ಅರಶಿನ, ಸ್ನಾನದ ನೀರಿಗೆ ಹಾಕಲು ಸೀಗೆ, ಬಾಕೆ ಹೀಗೆ ಎಲ್ಲವನ್ನ ಸಾಲಾಗಿ ಜೋಡಿಸಿ ಇಟ್ಟು ಭೂತಾಯಿಗೆ ಸಮ್ಮಾನ ಮಾಡುತ್ತಾರೆ. ಭೂಮಿ ತಾಯಿ ವರ್ಷಕ್ಕೆ ಒಂದ್ಸಲ ಮುಟ್ಟಾಗೋದು ಅಂತ ಲೆಕ್ಕ. ಹಾಗೆ ಭೂಮಿ ತಾಯಿ ಮುಟ್ಟಾಗ ನಮಗೆ 4ನೇ ದಿವಸ ಆಗಬೇಕು. 3ನೇ ದಿವಸ ಮಧ್ಯಾಹ್ನ ಬದನೆ, ನುಗ್ಗೆ, ಹುರುಳಿ ಪದಾರ್ಥ ಮಾಡಬೇಕು. ಸಾಯಂಕಾಲ ಭೂಮಿ ದೇವಿಗೆ ಹುರುಳಿ, ಅಕ್ಕಿ, ಇದು ಕುಚ್ಚಲಕ್ಕಿ, ಅವಲಕ್ಕಿ, ತೆಂಗಿನಕಾಯಿ, ಬೆಲ್ಲ ಎಲ್ಲ, ತೆಂಗಿನಕಾಯಿ ಎಲ್ಲ ಹಾಕಿ ಪಂಚಕಜೆ ಮಾಡಬೇಕು. ಪಂಚಕಜೆ ಮಾಡಿ ತುಳಸಿ ಕಟ್ಟೆಯ ಹತ್ರ ದೀಪ ಉರಿಸಿ ಸೆಗಡಿ ಎಲ್ಲ ಸಾರಿಸಿ, ಆಮೇಲೆ ಇದು ಕೊಡಿ ಬಾಳೆ ಎಲೆ, ಕೊಡಿ ಬಾಳೆ ಎಲೆಯಲ್ಲಿ ಇದು ಅದನ್ನು ದೀಪ ಎಲ್ಲ ಉರಿಸಿ ಇಡಬೇಕು. 3 ದಿನಗಳ ಕಾಲ ಆಚರಿಸುವ ಈ ಕೆಡ್ಡಸ ಆಚರಣೆಯಲ್ಲಿ 3 ದಿನಗಳ ಕಾಲ ಪ್ರಕೃತಿಯನ್ನ ಯಾವುದೇ ಕಾರಣಕ್ಕೂ ನೋಯಿಸುವುದು ನಿಷಿದ್ಧವಾಗಿದೆ. ಈ 3 ದಿನಗಳಲ್ಲಿ ಭೂಮಿಯನ್ನ ಉಳುವುದು, ಮರ ಕಡಿಯುವುದು, ಹೀಗೆ ಪ್ರಕೃತಿಯಲ್ಲಿ ಯಾವುದೇ ರೀತಿಯಲ್ಲೂ ಹಾನಿ ಮಾಡಬಾರದು ಎನ್ನುವ ನಂಬಿಕೆ ಇದೆ. ತುಳುನಾಡಿನ ಹಲವು ಭಾಗಗಳಲ್ಲಿ ಇಂದಿಗೂ ಈ ಆಚರಣೆಯನ್ನ ಚಾಚೂ ತಪ್ಪದೆ ಆಚರಿಸಿಕೊಂಡು ಬರಲಾಗುತ್ತಿದೆ. ಪ್ರಕೃತಿಯ ಮೇಲೆ ಈ ಮೂಲಕವಾದರೂ ಶೋಷಣೆ ನಿಲ್ಲಲಿ ಎನ್ನುವ ಮುಂದಾಲೋಚನೆಯೇ ಈ ಆಚರಣೆಯ ಹಿಂದಿರುವ ಸಾರವೂ ಆಗಿದೆ. ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.